ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಬಾರದು ಆದೇಶ ಹೊರಡಿಸಿ ಮತ್ತೆ ಅದ್ರ ಬಗ್ಗೆ ಯಾಕೆ ಸರ್ ಈ ಗೊಂದಲ ಯಾಕೆ ಸರ್ಕಾರದಿಂದ ಅಂತ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಸರ್ಕಾರಿ ನೌಕರು ಭಾಳ ದಿವಸದಿಂದ ಹೇಳ್ತಾ ಇದ್ದರು. ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಕೆಲವು ಹೆಣ್ಮಕ್ಳದೆಲ್ಲ ಫೋಟೋಗಳು ತೆಗೆದು ಎಲ್ಲ ತೊಂದರೆ ಆಗಿತ್ತು, ಹೀಗಾಗಿ ಅವ್ರು ಮಾಡಿದರು. ಆದರೆ ನಾವು ಯಾವುದನ್ನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಟ್ರಾನ್ಸ್ಪರೆಂಟ್ ನಮ್ಮ ಸರ್ಕಾರ ಭಾಳ ಪಾರದರ್ಶಕವಾಗಿ ನಡೀತಾ ಇದೆ, ಯಾರೇನೇ ಹೇಳ್ಕೊಳ್ಳಿ. ಹೀಗಾಗಿ ಅದರಿಂದ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಆಗಬಾರ್ದು. ಹೆಂಗಿತ್ತು ಮೊದಲು ಹಂಗೆ ಇರಬೇಕನ್ನುವಂಥ ಒಂದು ತಾತ್ವಿಕ ತೀರ್ಮಾನ. ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಬಾರದು ಆದೇಶ ಹೊರಡಿಸಿ ಮತ್ತೆ ಅದ್ರ ಬಗ್ಗೆ ಯಾಕೆ ಸರ್ ಈ ಗೊಂದಲ ಯಾಕೆ ಸರ್ಕಾರದಿಂದ ಅಂತ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಸರ್ಕಾರಿ ನೌಕರು ಭಾಳ ದಿವಸದಿಂದ ಹೇಳ್ತಾ ಇದ್ದರು. ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಕೆಲವು ಹೆಣ್ಮಕ್ಳದೆಲ್ಲ ಫೋಟೋಗಳು ತೆಗೆದು ಎಲ್ಲ ತೊಂದರೆ ಆಗಿತ್ತು, ಹೀಗಾಗಿ ಅವ್ರು ಮಾಡಿದರು. ಆದರೆ ನಾವು ಯಾವುದನ್ನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಟ್ರಾನ್ಸ್ಪರೆಂಟ್ ನಮ್ಮ ಸರ್ಕಾರ ಭಾಳ ಪಾರದರ್ಶಕವಾಗಿ ನಡೀತಾ ಇದೆ, ಯಾರೇನೇ ಹೇಳ್ಕೊಳ್ಳಿ. ಹೀಗಾಗಿ ಅದರಿಂದ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಆಗಬಾರ್ದು. ಹೆಂಗಿತ್ತು ಮೊದಲು ಹಂಗೆ ಇರಬೇಕನ್ನುವಂಥ ಒಂದು ತಾತ್ವಿಕ ತೀರ್ಮಾನ.